ಮಗು, ದೇವ್ರ ಹತ್ರ ಏನ್ ಬೇಡ್ಕೊಂಡ್ಯಪ್ಪ? ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡ್ಯಾ? ಇಲ್ಲಪ್ಪ, ಬುದ್ಧಿ ಇಟ್ಕೊಂಡು ಏನ್ ಮಾಡ್ಲಿ, ಅದಕ್ಕೆ ವಿದ್ಯಾ ಮಾತ್ರ ಬೇಡ್ಕೊಂಡೆ. ರಾಜು ರಾಜು ಫಸ್ಟ್ ರ್ಯಾಂಕ್ ರಾಜು. ಕುಂತ್ಕೊಂಡ್ರು ನಿಂತ್ಕೊಂಡ್ರು ಓದ್ತಾರಿ ಬುದ್ಧವಂತರು, ಪರಪಂಚ ಗೊತ್ತಿರದ ಪಡಪೋಷಿ ಪಂಡಿತರು. ಎಕ್ಸಾಮು ಬರೆಯೋಕೆ ಹುಟ್ಟೋರಿ ನನ್ ಮಕ್ಳು, ಆಸ್ಪತ್ರೆಯಲ್ಲಿ ಹುಟ್ಲಿಲ್ಲ ಕಾಲೇಜಲ್ಲಿ ಹುಟ್ಬಿಟ್ರು. ಗೂಗೂಲಿ ಚಾಟಿಂಗ್ ಕೈಲಿ ಮುಟ್ಟಿಲ್ಲ, ಹೋಗಾರಿ ಬೇಡ ರೇಟು ಗೊತ್ತಿಲ್ಲ, ರ್ಯಾಂಕು ಬಂದು ಜೀವನ ತಿಳಿದಿಲ್ಲ, ಕೂಡಕ್ಕೆ ಬೆಂಕಿ ಇನ್ನೂ ತಟ್ಟಿಲ್ಲ. ಯಾವತ್ತೂ ಹಾಗೆಯೂ ಆಗಲ್ಲ ಬೆಳ್ಳಕ್ಕಿ, ಏನಪ್ಪ ಉಪಯೋಗ ಓದೋದಿ ದಬ್ಬಾಕಿ. ರಾಜು ರಾಜು ಫಸ್ಟ್ ರ್ಯಾಂಕ್ ರಾಜು, ನೋಡಿ ಇವನೇ ನಂಬರ್ 1 ಲೂಸು. ರಾಜು ರಾಜು ಫಸ್ಟ್ ರ್ಯಾಂಕ್ ರಾಜು, ನೋಡಿ ಇವನೇ ನಂಬರ್ 1 ಲೂಸು. ಕುಂತ್ಕೊಂಡ್ರು ನಿಂತ್ಕೊಂಡ್ರು ಓದ್ತಾರಿ ಬುದ್ಧವಂತು, ಪರಪಂಚ ಗೊತ್ತಿರದ ಪಡಪೋಷಿ ಪಂಡು. ರಾಜು, ಎಂತ ಮಾಡ್ತಿ ಮಾರೆ ನೀನು? ಮಂಗ ತರ ಎಂತ ಮಾಡುದು ನೀನು? ಇದು ಡಿಕ್ಷನರಿ ಎಲ್ಲ ಕೊಟ್ಟು ಯಾರು ಓದುದು ಮಾರೆ? ಒಂದು ಇಂಪಾರ್ಟೆಂಟ್ ಆದ್ರೂ ಕೊಡು ಮಾರೆ, PDF ಕಳಿಸು. ಸಾವು ಮಾರೆ. ಎಷ್ಟಾಯ್ತು? 1 ಯೂನಿಟ್? ಇಲ್ಲ, ನಂದು 1.5 ಆಯ್ತು ಮಾರೆ. ಯೂನಿಟ್ ಅಲ್ಲ ಮಾರೆ, ನಂದು 1.5 ಪೇಜ್ ಆಗ್ತದ್ದು. ಇಡು ಫೋನ್ ಇಡು. ಅಕ್ಕ ಓದಿದ್ದಾರೆ ಮಾರೆ, ನಮ್ಗೆ ಲಾಸ್ಟ್ ಮೂಮೆಂಟ್ ಉಪದ್ರ ಕೊಡು. Hi baby. Exam so cool. Yeah, I'm so cool. Now I'm refreshing. Yeah. Okay baby.
Okay, thank you. Okay, bye.